ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತುಳುನಾಡಿನ ಕಾರಣಿಕದ ದೈವಗಳಲ್ಲಿ ಒಂದಾದ ಕೊರತಿ ದೈವದ ಬಗ್ಗೆ ಮಾಹಿತಿ ನೀಡುತ್ತಿದ್ದೇನೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕೊರತಿ ದೈವವನ್ನು ಪಾರ್ವತಿ ದೇವಿಯ ಅವತಾರ ಎನ್ನುತ್ತಾರೆ. ಒಂದು ಬಾರಿ ಈಶ್ವರ ದೇವರು ಕಿರಾತಕನ ವೇಷ ಧರಿಸಿ ಕೈಲಾಸಗಿರಿಯಿಂದ ಭೂಲೋಕಕ್ಕೆ ಇಳಿದು ಬರುತ್ತಾರೆ. ಆಗ ಅವರನ್ನೇ ಹಿಂಬಾಲಿಸಿಕೊಂಡು ಬಂದ ಪಾರ್ವತಿ ದೇವಿ ಕಿರಾತಿನಿಯ ರೂಪ ಧರಿಸುತ್ತಾರೆ. ಆಗ ಈಶ್ವರ ದೇವರು ಪಾರ್ವತಿಗೆ ವರ ನೀಡಿ, ನೀನಿನ್ನು ಭೂಲೋಕದ ಉದ್ಧಾರಕ್ಕಾಗಿ ಕೊರತಿ ದೈವವಾಗಿ ನೆಲೆ ನಿಂತು ಧರ್ಮದ ರಕ್ಷಣೆ ಮಾಡು ಎನ್ನುತ್ತಾರೆ. ಹೀಗೆ ಮುಂದಕ್ಕೆ ತುಳುನಾಡಿನಲ್ಲಿ ಆಕೆ ಕೊರತಿ ದೈವವಾಗಿ ನೆಲೆ ನಿಲ್ಲುತ್ತಾಳೆ. ಕೆಲವು ಮೂಲಗಳ ಪ್ರಕಾರ ಕೊರಗತನಿಯ ದೈವದ ತಾಯಿ ಕೊರತಿ ದೈವವಾಗಿ ಆರಾಧಿಸಲ್ಪಡುತ್ತಿದ್ದಾಳೆ ಎನ್ನುವ ಅಭಿಪ್ರಾಯವೂ ಇದೆ. ಕಾರಣಿಕದ ದೈವವಾಗಿರುವ ಕೊರತಿ ದೈವ ಮನೆಯ ಮಹಿಳೆಯರಿಗೆ ಬಹಳ ಹತ್ತಿರದ ದೈವ ಎನ್ನಬಹುದು. ಹೆಚ್ಚಾಗಿ ಮನೆಯ ಅಡುಗೆ ಕೋಣೆಯ ಸಮೀಪವೇ ಕೊರತಿ ದೈವದ ಉಯ್ಯಾಲೆ ಅಥವಾ ಮನೆ ಮಂಚಾವು ಇರುವ ಕಾರಣ ಮನೆಯಲ್ಲಿ ಯಾವುದೇ ವಿಶೇಷ ಅಡುಗೆ ಮಾಡಿದರೂ ಸಹ ಮೊದಲು ಕೊರತಿ ದೈವಕ್ಕೆ ಒಂದು ಬಾಳೆ ಎಲೆಯಲ್ಲಿ ಬಡಿಸಿಡುವುದು ಸಾಮಾನ್ಯ. ಈ ದೈವ ಮನೆಯ ಒಳಗಡೆಯೇ ಇರುವುದರಿಂದ ಈ ದೈವಕ್ಕೆ ಯಾವುದೇ ಸೂತಕಗಳು ಇರುವುದಿಲ್ಲ. ಅಡುಗೆ ಮನೆಯ ಸಮೀಪವೇ ಇರುವುದರಿಂದ ಸಾಕ್ಷಾತ್ ಅನ್ನಪೂರ್ಣೇಶ್ವರಿಯ ಪ್ರತಿರೂಪ ಎಂದು ಕರೆಯುತ್ತಾರೆ. ಮನೆಯನ್ನು ಹಾಗೂ ಮನೆಯ ದನ ಕರುಗಳ ರಕ್ಷಣೆ ಮಾಡುವ ದೈವ ಎನ್ನುವ ನಂಬಿಕೆಯೂ ಇದೆ. ಇಂದಿನ ಕಾಲದಲ್ಲಿ ಮನೆಯ ದನ ಕರುಗಳು ತಪ್ಪಿಸಿಕೊಂಡರೆ ಕೊರತಿಯಲ್ಲಿ ಬಂದು ಪ್ರಾರ್ಥನೆ ಮಾಡಿದ ಅರೆ ಗಳಿಗೆಯಲ್ಲಿ ದನ ಕರುಗಳು ಅಂಗಳದಲ್ಲಿ ಬಂದು ಇರುತ್ತಿದ್ದವಂತೆ. ಕಿರಾತಿನಿಯ ರೂಪದಲ್ಲಿ ಬಂದ ಕೊರತಿ ದೈವವನ್ನು ಕೆಲವು ಕಡೆ ಕಾಡಿನ ಬದಿಯಲ್ಲಿ ಒಂದು ಕಲ್ಲು ಹಾಕಿ ಮಲೆ ಕೊರತಿ ಎನ್ನುವ ಹೆಸರಿನಿಂದಲೂ ಆರಾಧಿಸಲ್ಪಡುತ್ತಿದ್ದಾರೆ. ಇನ್ನು ಕೆಲವು ಕಡೆ ದನದ ಕೊಟ್ಟಿಗೆಯ ಬದಿಯಲ್ಲಿ ಒಂದು ಕಲ್ಲು ಹಾಕಿ ಜಾಲ ಕೊರತಿ ಎನ್ನುವ ಹೆಸರಿನಿಂದಲೂ ಆರಾಧಿಸುವ ಸಂಪ್ರದಾಯವೂ ಇದೆ. ಕಾಲಕಾಲಕ್ಕೆ ಅಗಿಲು ಸೇವೆ ಜೊತೆಗೆ ಸೇಂದಿ ಅಥವಾ ಕ್ವಾಟ್ರ್ ಸರಾಬು ಇಟ್ಟು ಆರಾಧಿಸುವ ಜೊತೆಗೆ ವರ್ಷದಲ್ಲಿ ಒಂದು ಬಾರಿ ಕೋಲ ಸೇವೆಯನ್ನು ನೀಡುವ ಸಂಪ್ರದಾಯ ತುಳುನಾಡಿನಲ್ಲಿದೆ. ತುಳುನಾಡಿನ ಕಾರಣಿಕದ ದೈವ ಕೊರತಿ ದೈವದ ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹೊಸತೊಂದು ದೈವದ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.